ಉಡುಪಿ ಉತ್ಸವದ ಹೆಸರಿನಲ್ಲಿ ಜನರಿಂದ ಅಧಿಕ ಹಣ ವಸೂಲಿ ಮಾಡಲಾಗುತ್ತಿದ್ದು ಮಂಗಳೂರಿನಲ್ಲಿ ಕರಾವಳಿ ಉತ್ಸವಕ್ಕೆ ಕೂಡ ಕಡಿಮೆ ಪ್ರವೇಶ ಶುಲ್ಕ ಇದೆ. ಆದರೆ ಇಲ್ಲಿ ಜನರನ್ನ ಲೂಟಿ ಮಾಡಲಾಗುತ್ತಿದೆ ಎಂದು ಉಡುಪಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಉಡುಪಿ ನಗರಸಭೆಯ ಸಾಮಾನ್ಯ ಸಭೆಯ ಅಧ್ಯಕ್ಷೆ ಮೀನಾಕ್ಷಿ ಮಾಧವ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಶ್ನೋತ್ತರ ಅವಧಿಯಲ್ಲಿ ವಿಪಕ್ಷದ ಸದಸ್ಯ ಯಶ್ಪಾಲ್ ಸುವರ್ಣ ಉಡುಪಿ ಉತ್ಸವದ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು. ಉಡುಪಿ ಉತ್ಸವದ ನೆಪದಲ್ಲಿ ಖಾಸಗಿ ವ್ಯಕ್ತಿಗಳು ಜನರನ್ನ ಲೂಟಿ ಮಾಡುತ್ತಿದ್ದಾರೆ. ಪ್ರವೇಶ ಶುಲ್ಕ ಸೇರಿದಂತೆ ಎಲ್ಲದಕ್ಕೂ ಅಧಿಕ ಶುಲ್ಕವಿದೆ. ಇದರಿಂದ ಜನರು ನಗರಸಭೆಯ ಮೇಲೆ ಆರೋಪ ಮಾಡುವ ಹಾಗೆಯಾಗಿದೆ. ಮಾತ್ರವಲ್ಲದೆ ತ್ಯಾಜ್ಯ ಸಮಸ್ಯೆಯಿಂದ ಜನರಿಗೆ ತೊಂದರೆಯಾಗಿದೆ ಎಂದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಧ್ವನಿಗೂಡಿಸಿ ಉಡುಪಿ ಉತ್ಸವಗಳನ್ನು ನಗರಸಭೆಯ ನೇತೃತ್ವದಲ್ಲಿ ನಡೆಯುವಂತಾಗಬೇಕು ಎಂದು ಆಗ್ರಹಿಸಿದರು. ಸಾಮಾನ್ಯ ಸಭೆಯಲ್ಲಿ ಆಗಲಿ ಯಾವುದೇ ಸದಸ್ಯರ ಗಮನಕ್ಕೆ ಬರಲಿಲ್ಲ. ಯಾವುದೇ ಸದಸ್ಯರನ್ನು ಕೂಡ ಆ ಒಂದು ಇನ್ವಿಟೇಷನ್ ಕೊಡುವಂತ ಒಂದು ಕೂಡ ಯಾವುದನ್ನ ಆ ಸಮಿತಿಯವರಿಗೆ ಇರಲಿಲ್ಲ. ಇನ್ನೊಂದು ಮೂರನೇದು, ಮಂಗಳೂರಿನಲ್ಲಿ ಕರಾವಳಿ ಉತ್ಸವಕ್ಕೆ ಎಂಟ್ರಿ ಫೀಸ್ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದ್ರೆ ಉಡುಪಿಯಲ್ಲಿ 50 ರೂಪಾಯಿ ಮಾಡ್ತಾರೆ. ನಾವು ಉಡುಪಿ ಉತ್ಸವ ಮಾಡೋ ಉದ್ದೇಶ ಏನಂದ್ರೆ ಉಡುಪಿಯ ಜನರಿಗೆ ಮನೋರಂಜನೆ ಸಿಗಬೇಕು, ಉಡುಪಿಗೆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಎಂಬ ದೃಷ್ಟಿಯಲ್ಲಿ ಮಾಡಬೇಕು. ಸರಿ, ಸುಮಾರು ಮಂಗಳೂರಿಗೆ ಉಡುಪಿಗೆ ಹೋಲಿಸಿದ್ರೆ ಮಂಗಳೂರು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ, ಅದು ಉಡುಪಿ ಚಿಕ್ಕ ಸಿಟಿ ಆಗ್ಲಿಕ್ಕೆ ಹೋಗಿ 50 ರೂಪಾಯಿ ಬಹಳಷ್ಟು ಕಾಸ್ಟ್. ಮಂಗಳೂರಿನಂತ ಪ್ರದೇಶದಲ್ಲಿ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಅಂತ ಬೇರೆ ಬೇರೆ ಇದಕ್ಕೆ ಗೇಮ್ಸ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿಗೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಅಂತ ನಗರಿಕರ ಕಂಪ್ಲೇಂಟ್ಗಳು. ಅದರಿಂದಾಗಿ ಮಾನ್ಯ ಅಧ್ಯಕ್ಷರು ಆ ಪರಿಸರದಲ್ಲಿ ಸ್ವಚ್ಛತೆಯ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಇಡೀ ಕರ್ಸಂಗ ಭಾಗದಲ್ಲಿ ಇಡೀ ನಮ್ಮ ಪರಿಸರವನ್ನು ಹಾಳು ಮಾಡೋ ರೀತಿಯಲ್ಲಿ, ಇಡೀ ಡಂಪಿಂಗ್ ಯಾರ್ಡ್ ರೀತಿಯಲ್ಲಿ ಆ ಕರ್ಸಂಗ ಭಾಗದ ರಾಯಲ್ ಗಾರ್ಡನ್ ಪರಿಸರದಲ್ಲಿ ಆಗಿದೆ. ಅದೇ ಒಂದು ಕಡೆ ಪತ್ರಿಕೆಯಲ್ಲಿ ಕೊಡಿ. ಉಡುಪಿ ನಗರಸಭೆಗೂ ಯಾವುದೇ ಸಂಬಂಧ ಇಲ್ಲ. ಅದರಲ್ಲಿ ಯಾವುದೇ 1 ರೂಪಾಯಿ ಮೊತ್ತ ಕೂಡ ಉಡುಪಿ ನಗರಸಭೆ ಕೊಡ್ತಾರೆ ಅಂತ ಖಂಡಿತವಾಗಿ ಪತ್ರಿಕೆಯಲ್ಲಿ ಕೊಡ್ಬೇಕು. ಯಾಕಂದ್ರೆ ಜನರು ಬೈತಿದ್ದಾರೆ, 50 ರೂಪಾಯಿ ತಗೊಂಡು ನಗರಸಭೆ ಲೂಟ್ತಿದ್ದಾರೆ ಅಂತ, ಲೂಟ್ಕೋರ್ ಮಾಡ್ತಾರೆ ಜನರು ಇರ್ತಾರೆ. ಅದನ್ನು ಸ್ಪಷ್ಟತೆ ಕೊಡ್ಬೇಕು. ನಗರಸಭೆಯ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಹುದಾ? ಇದೊಂದು ಸಾರ್ವಜನಿಕ ಪ್ರಶ್ನೆ ಆಗ್ತದೆ. ಯಾಕೆಂದ್ರೆ ನಗರಸಭೆ ಒಳಗೆ ಯಾವುದೇ ಕಾರ್ಯಕ್ರಮಗಳು ಆಗುತ್ತಿದೆ, ನಗರಸಭೆಯ ಅನುಮತಿ ಪಡೆಯಲೇಬೇಕು. ನಗರಸಭೆ ಅನುಮತಿ ಪಡೆಯದೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಸುವುದಿಲ್ಲ. ಹೌದು, ಹಾಗಾಗಿರುವಾಗ ನಗರಸಭೆಗೆ ಯಾವುದೇ ಹಕ್ಕು ಬಾಧ್ಯತೆಗಳು ಇಲ್ವಾ? ಪೌರಾಯುಕ್ತ ಡಿ ಮಂಜುನಾಥಯ್ಯ ಮಾತನಾಡಿ, ಹಿಂದಿನ ಜಿಲ್ಲಾಧಿಕಾರಿ ಇರುವಾಗ ಉಡುಪಿ ಉತ್ಸವಗಳನ್ನು ಜಿಲ್ಲಾಡಳಿತ ನೇತೃತ್ವದಲ್ಲಿ ನಡೆಯಬೇಕು ಎಂಬ ಹಿನ್ನೆಲೆಯಲ್ಲಿ ಅದೇ ಪ್ರಕಾರವಾಗಿ ನಡೆಯುತ್ತಿದೆ. ತ್ಯಾಜ್ಯದ ಸಮಸ್ಯೆ ಇದ್ದರೆ ನಗರಸಭೆಯಿಂದ ಅಧಿಕಾರಿಗಳನ್ನು ಕಳುಹಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು ಪರ್ಯಾಯ ಉತ್ಸವ ಮುಂದಿನ ತಿಂಗಳು ಬರುವ ಹಿನ್ನೆಲೆಯಲ್ಲಿ ರಸ್ತೆಯ ಕಾಮಗಾರಿ ನಡೆಯಬೇಕಿದೆ. ಈ ಹಿಂದಿನ ಪರ್ಯಾಯದ ಸುಮಾರು 1.50 ಕೋಟಿ ರೂಪಾಯಿ ಬರಲು ಬಾಕಿ ಇದೆ. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಸದಸ್ಯ ಯಶ್ಪಾಲ್ ಸುವರ್ಣ ಆರೋಪಿಸಿದ್ರು. ಇವತ್ತು ಯಾವ ರಸ್ತೆಗಳು ಕೂಡ ಪ್ಯಾಚ್ ವರ್ಕ್ ಅಂದ್ರೆ ಸೆಗಣಿಗುಡಿಸಿದ ರೀತಿಯಲ್ಲಿ ಪ್ರತಿ ವರ್ಷ ಮಾಡುವ ರೀತಿಯಲ್ಲಿ ಪ್ಯಾಚ್ ವರ್ಕ್ ಬಿಟ್ರೆ ಪರ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹೊಸ ರಸ್ತೆಗೆ ಡಾಮರೀಕರಣ ಕೆಲಸ ಇವತ್ತು ಆಗಲಿಲ್ಲ. ಪ್ಯಾಚ್ ವರ್ಕ್ ಕೂಡ ಅದು ಅದರ ಕ್ವಾಲಿಟಿ ಏನೆಂಬುದನ್ನು ತಾವೇ ನೋಡಿ ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ತದೆ. ಈ ಅಂಗಾಳಕ್ಕೆ ಸೆಗಣಿಗುಡಿಸಿದ ರೀತಿಯಲ್ಲಿ ಆಗಿದೆ. ಇವತ್ತು ಬೇಕಾದ್ರೆ ನೋಡಿ, ನಾನು ಹೇಳುವುದಂದ್ರೆ ಕಳೆದ ಸಾಲಿನ 1.5 ಕೋಟಿ ಬಿಡುಗಡೆ ಆಗಿಲ್ಲ. ಈ ವರ್ಷವೂ ಕೂಡ ಈಗ ಮರೆಯಾಗಿದೆ. 18 ದಿನ ಇರಲಿಕ್ಕೆ ಹೋಗಿ ಯಾವ ರೀತಿಯ ಡಾಮರೀಕರಣ ಇರ್ಬೋದು, ಹಲವಾರು ಕೆಲಸ ಕಾರ್ಯಗಳು ಇನ್ನೂ ಕೂಡ ಬಾಕಿ ಉಂಟು. ಸಾಮಾನ್ಯ ಮುಖ್ಯಮಂತ್ರಿಗಳು 4-5 ಬಾರಿ ಉಡುಪಿಗೆ ಬಂದಿದ್ರು. ಬಹುಶಃ ಅವರಿಗೆ ಕೃಷ್ಣ ಮಠೇಶ್ವರರಿಗೆ ಭೇಟಿ ಕೊಡಲಿಲ್ಲ. ಅದರಿಂದಾಗಿ ಅವರು ಹಿಂದೂ ವಿರೋಧಿ ನೀತಿಯನ್ನು ಮುಂದುವರಿಸಬೇಕು. ಯಾಕೆಂದ್ರೆ ಪರ್ಯಾಯಕ್ಕೆ ಅನುದಾನ ಬಹಳ ಅನಾದಿ ವರ್ಷದಿಂದ ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರ ಕೊಡ್ತಿತ್ತು. ಅಧ್ಯಕ್ಷೆ ಮೀನಾಕ್ಷಿ ಮಾಧವ ಮಾತನಾಡಿ, ಈ ಬಾರಿ 10 ಕೋಟಿ ರೂಪಾಯಿ ಅನುದಾನ ಬಂದಿದ್ದು ರಸ್ತೆ ಸೇರಿದಂತೆ ಪ್ರಮುಖ ಕಾಮಗಾರಿ ನಡೆಯಲಿದೆ ಎಂದರು. ಸಭೆಯಲ್ಲಿ ಬೀದಿ ದೀಪ ಹಾಗೂ ರಸ್ತೆ ಕಾಮಗಾರಿ ಅವ್ಯವಸ್ಥೆಯ ಬಗ್ಗೆಯೂ ಚರ್ಚೆ ನಡೆಯಿತು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.